ಎಲ್ಲರಿಗೆ ಸ್ವಾಗತ. ಎಲ್ಲರೂ ಖುಷಿಯಾಗಿರಿ, ಎಲ್ಲರೂ ನಗ್ತೀರಿ. ಇವತ್ತು ದೂರ ಟ್ರಾವೆಲಿಂಗ್ ಮಾಡುದು. ನಮ್ಮ ಮನೆ ಹತ್ತಿರದಿಂದ 25 ಕಿಲೋಮೀಟರ್ ಹೋದ್ರೆ ಒಂದು ಟೆಂಪಲ್ ಉಂಟು, ತುಳುನಾಡ ಟೆಂಪಲ್. ಯಾವ ಟೆಂಪಲ್? ಗೆಜ್ಜಗಿರಿ ಟೆಂಪಲ್. ಅಲ್ಲಿಗೆ ಇವತ್ತು ಹೋಗುದು. ಇದು ತುಳುನಾಡ ಒಂದು ಇತಿಹಾಸ ಟೆಂಪಲ್. ಇದರ ಬಗ್ಗೆ ಡೀಟೇಲ್ ಆಗಿ ಇವತ್ತು ಹೇಳುವ. ಬನ್ನಿ, ಜಸ್ಟ್ ನನಗೆ ಗೊತ್ತಿರೋ ಹಾಗೆ ಹೇಳುದು. ಇದು ಜಸ್ಟ್ ವಾಯ್ಸ್ ಓವರ್ ವಿಡಿಯೋ. ಬನ್ನಿ ಗೆಜ್ಜಗಿರಿ ಬಗ್ಗೆ ಮಾತಾಡುವ. ಗೆಜ್ಜಗಿರಿ ತುಳುನಾಡ ವೀರ ಪುರುಷರಾದ ಕೋಟಿ ಚೆನ್ನಯ್ಯರ ತಾಯಿ ದೇವಿ ಬೈದಿಗೆ ಪುನರುಜ್ಜೀವನ ನೀಡಿದ ಮನೆಯೇ ಗೆಜ್ಜಗಿರಿ ನಂದನ ಇತ್ತಿಲು ಮನೆ. ಅದು ಸಾಯನನ ಬೈದನ ಮನೆ. ನಾಟಿ ವೈದ್ಯನಾಗಿದ್ದ ಸಾಯನ ಮನೆ ಆಗಿನ ಕಾಲದ ಒಂದು ಆರೋಗ್ಯ ಕೇಂದ್ರವಾಗಿತ್ತು. ತನ್ನ ಕುಲ ಕಸುಬಾದ ಮೂರ್ತಿಗಾರಿಕೆ ಆಗಿದ್ದ ಸಾಯನನ ನಾಟಿ ವೈದ್ಯನೂ ಆಗಿದ್ದರು. ಗೆಜ್ಜಗಿರಿಯ ಇತಿಹಾಸ. ಸಾಯನ ವೈದ್ಯ ಸಂಕಮಲೆ ಬೆಟ್ಟಕ್ಕೆ ಮೂರ್ತಿಗಾರಿಕೆಯಾಗಿ ಹೋಗಿದ್ದ. ತಾಳೆಮರದ ತುದಿಯಲ್ಲಿ ಇರುವ ಸಾಯನನಿಗೆ ಹೆಣ್ಣು ಮಗಳ ಒಬ್ಬಳ ಅಳುವ ಶಬ್ದ ಕೇಳಿಸಿತು. ಅತ್ತಿತ್ತ ಕಣ್ಣೆಡಿಸಿ ಮರದಿಂದ ಇಳಿಯುತ್ತಲೇ ತಾಳೆಮರ ಏರಲು ಕಟ್ಟಿದ ಬಿದಿರಿನ ಗಂಟಿಗೆ ಎರಗಿದ ಹೆಣ್ಣು ಮಗಳು ರೋಧಿಸುತ್ತಿದ್ದಳು. ಆಕೆಯನ್ನು ವಿಚಾರಿಸಲಾಗಿ ಅವಳು ತನ್ನ ವೃತ್ತಾಂತನೆಲ್ಲ ಹೇಳಿ ತನ್ನನ್ನು ಗಂಡಾಂತರದಿಂದ ಪಾರು ಮಾಡುವಂತೆ ಕೇಳಿಕೊಂಡಳು. ಆಕೆಯನ್ನು ತಂಗಿಯಾಗಿ ಸ್ವೀಕರಿಸಿ ಮನೆಗೆ ಕರೆದುಕೊಂಡು ಬಂದು ಅವಳಿಗೆ ವೈದ್ಯ ವಿದ್ಯೆಯನ್ನು ಕರುಣಿಸಿ ಸಾಕಿ ಸಹಿಸಿದ. ಮುಂದೆ ಅವಳನ್ನು ತನ್ನ ಭಾವನಾದ ಕಾಂತಣ್ಣನ ವೈದ್ಯನಿಗೆ ಕೊಟ್ಟು ಮದುವೆ ಮಾಡಿದ. ದೇವಿ ವೈದ್ಯದಿಗೆ ಆಶ್ರಯ ನೀಡಿ ಸಕಲ ನಾಟಿ ವಿದ್ಯೆಯನ್ನು ನೀಡಿ ಅವಳಿಗೆ ಬದುಕು ನೀಡದ ಮನೆಯೇ ಗೆಜ್ಜಗಿರಿ ನಂದನ ಇತ್ತಿಲು ಮನೆ. ಕೋಟಿ ಚೆನ್ನಯ್ಯರನ್ನು ಬಲ್ಲಾರರು ಸಾಯನ ವೈದ್ಯನ ಮನೆಗೆ ಕಳಿಸಿಕೊಡುತ್ತಾರೆ. ಅವರು ಖರ್ಚು ವೆಚ್ಚಗಳನ್ನು ರಾಜನೇ ನೋಡಿಕೊಂಡು ಕೋಟಿ ಚೆನ್ನಯ್ಯರು ಸಾಯನ ವೈದ್ಯನ ಮನೆಯಲ್ಲಿ ಬೆಳೆಯುತ್ತಾರೆ. ಅರಮನೆಯಿಂದ ಕೆಲ ಒಡಿ ಕಂಬಳದ ಗದ್ದೆಯನ್ನು ಬೇಸಾಯ ಮಾಡಿಕೊಳ್ಳುವುದಕ್ಕಾಗಿ ನೀಡಲಾಗಿದ್ದರು. ಮಾವ ಸಾಯನನೊಂದಿಗೆ ಮೂರ್ತಿಗಾರಿಕೆ ಮತ್ತು ಬೇಸಾಯ ಮಾಡಿಕೊಂಡು ಇದೇ ಮನೆಯಲ್ಲಿ ವಾಸ ಇದ್ದರು. ಏನಿದೆ ಗೆಜ್ಜಗಿರಿ ನಂದನದಲ್ಲಿ? ಸರುಳಿ ಮಂಜಗಟ್ಟೆ. ಬಲ್ಲರರು ದೇವಿ ಬೈದಿದ್ದನ್ನು ಕರೆತರಲು ಕಳಿಸಿದ ದಂಡಿಗೆ ಏರಿಸಿದ ಸರುಳಿ ಮಂಜಗಟ್ಟೆ ಈಗಲೂ ಇದೆ. ಸೇಂದಿ ಮಾರಾಟ ಮಾಡುತ್ತಿದ್ದ ಜಾಗವೆಂದು ಅದನ್ನು ಗುರುತಿಸಿದರು. ಅದು ಸುಳ್ಳು ಕಲ್ಪನೆ ಎಂದು ಕಾಣಬರುತ್ತವೆ. ಈ ಕಟ್ಟೆಯಲ್ಲಿ ಪವಾಡ ಎಂಬಂತೆ ಒಂದರ ನಂತರ ಇನ್ನೊಂದು ಸರುಳಿ ಮರ ಅದೇ ಜಾಗದಲ್ಲಿ ಬೆಳೆಯುತ್ತದೆ. ಧೂಮವತಿ ದೈವಸ್ಥಾನ. ಸರುಳಿ ಮಂಜಗಟ್ಟೆ ಮುಂಭಾಗದಲ್ಲಿ ಧೂಮವತಿ ದೈವದ ಗುಡಿ ಇದೆ. ದೇವಿ ಬೈದಿಯ ಮರಣ ನಂತರ ಆಕೆ ಆರಾಧಿಸುತ್ತಿದ್ದ ಧೂಮವತಿ ದೈವವನ್ನು ನಂಬಿ ಈಗಲೂ ಸ್ಥಳದಲ್ಲಿ ಆರಾಧನೆ ನಡೆಯುತ್ತಿದೆ. ದೇವಿ ಬೈದಿಯ ಸಮಾಧಿ. ಗೆಜ್ಜಗಿರಿಯಲ್ಲಿರುವ ದೇವಿ ಬೈದಿಯ ಸಮಾಧಿಗೆ ಸುಮಾರು 450 ವರ್ಷಗಳ ಇತಿಹಾಸವಿದೆ. ಪಡುಮಳೆಯ ಅರಸು ಬಲ್ಲರಿಗೆ ಚಿಕಿತ್ಸೆ ನೀಡಲೆಂದು ಗೆಜ್ಜಗಿರಿ ಮನೆಯಿಂದ ತೆರಳಿದ್ದ ದೇವಿ ಬೈದಿಯ ನಾಟಿ ವೈದ್ಯಕೀಯದ ಮೂಲಕ ಬಲ್ಲರರ ಜೀವ ಉಳಿಸಿದವರು. ಅರಸು ಗುಣಮುಖನಾದ ಬಳಿಕ ಮತ್ತೆ ತನ್ನ ಮನೆಗೆ ಮರಳುತ್ತಿದ್ದ ಸಮಯ ಹೆರಿಗೆ ನೋವು ಕಾಣಿಸಿಕೊಂಡ ಕಾರಣ ಬಲ್ಲರರೇ ಮುಂದೆ ನಿಂತು ಹೆರಿಗೆ ವ್ಯವಸ್ಥೆ ಮಾಡಿದರು. ಅವಳಿ ಮಕ್ಕಳಿಗೆ ಜನ್ಮ ನೀಡಿದ ಬಳಿಕ 16ನೇ ದಿನವೇ ದೇವಿ ಬೈದಿ ಬೀಡಿನ ಸಮೀಪದ ಕೆರೆಯಲ್ಲಿ ಆಕಸ್ಮಿಕ ಮರಣ ಹೊಂದಿದರು. ವಿಷಯ ತಿಳಿದ ಅಣ್ಣ ಸಾಯನ ವೈದ್ಯರು ಸಹೋದರಿಯ ಕಳೆಬರವನ್ನು ಗೆಜ್ಜಗಿರಿ ಮನೆಗೆ ತಂದು ದಫನ ಮಾಡಿದರು. ಬಳಿಕ ಅವಳಿ ಹಸುಳೆಗಳನ್ನು ಕೋಟಿ ಚೆನ್ನಯ್ಯವರು ಕೂಡ ಮನೆಗೆ ತಂದು ಸಾಕಿದರು. ತಾಯಿಯ ಮಾವನ ಮನೆಯಾದ ಗೆಜ್ಜಗಿರಿಯಲ್ಲಿ ಮಕ್ಕಳು ಬೆಳೆದು ದೊಡ್ಡವರಾಗಿದ್ದರು. ಅದೇ ಮನೆ ಅವರ ಪಾಲಿಗೆ ಸ್ವಂತ ಮನೆಯೂ ಕುಟುಂಬದ ಮನೆಯೂ ಆಗಿತ್ತು. ಗೆಜ್ಜಗಿರಿ ನಂದನ ಇತ್ತಿಲು ಮನೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡೆಯುತ್ತದೆ. ಗೆಜ್ಜಗಿರಿ ಒಂದು ತುಳುನಾಡು ಟೆಂಪಲ್. ಗೆಜ್ಜಗಿರಿಯಲ್ಲಿ ಇರುವುದು ಕರ್ನಾಟಕದಲ್ಲಿ ಪುತ್ತೂರು ಎಂಬ ಗ್ರಾಮದಲ್ಲಿ ಗೆಜ್ಜಗಿರಿ ಇರುವುದು. ಈ ಗೆಜ್ಜಗಿರಿಯ ಹಿಸ್ಟರಿ ನಾನು ಹೇಳಿದ್ದು ಕರೆಕ್ಟ್ ಅಂತ ನನಗೆ ಗೊತ್ತಿಲ್ಲ. ಗೂಗಲ್ ಇಟ್ಟುಕೊಂಡು ಮಾಡಿದ ಒಂದು ವಿಡಿಯೋ. ಈ ಗೆಜ್ಜಗಿರಿಯ ಬಗ್ಗೆ ನಿಮಗೆ ಗೊತ್ತಿದ್ರೆ ಕಾಮೆಂಟ್ ರೀತಿಯಲ್ಲಿ ಹೇಳಿ. ವಿಡಿಯೋಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಅನ್ನು ಟೈ ಮಾಡಿ. ಟೈ ಮಾಡಿದ್ರೆ 7 ಗಂಟೆಗೆ ರೊಕ್ಕ ವಿಡಿಯೋ ಬರುತ್ತೆ. ಎಲ್ಲರಿಗೆ ಬಾಯ್ ಬಾಯ್.